ಕರ್ನಾಟಕದಲ್ಲಿನ 101 ದಲಿತ ಜಾತಿಗಳವರನ್ನು 3 ವರ್ಗಗಳಲ್ಲಿ ವಿಭಜಿಸಿ 6:6:5 ದಮಾಶಯದಲ್ಲಿ ಎಲ್ಲ ಜಾತಿಗಳಿಗೂ ಮೀಸಲಾತಿ ನ್ಯಾಯ ಸಲ್ಲಿಕೆಗೆ ರಾಜ್ಯ ಸರ್ಕಾರವು ತೀರ್ಮಾನವನ್ನು ತೆಗೆದುಕೊಂಡಿತು. ದಲಿತ ಜನಾಂಗಗಳಲ್ಲಿ ಕೆಲವು ಜಾತಿಗಳಿಗೆ ಮೀಸಲಾತಿ ಸರಿಯಾಗಿ ದಕ್ಕದೆ ಪೇಟೆಯವರಿಗೆ ದಕ್ಕಿದೆ ಎಂಬ ದೂರು ಇತ್ತು. ಇದನ್ನು ಸರಿಪಡಿಸಲು ಇರುವ 17% ಮೀಸಲಾತಿಯನ್ನು ನ್ಯಾಯಯುತವಾಗಿ ಎಲ್ಲರಿಗೂ ಸಿಗುವಂತೆ ಹಂಚಲು ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಬಲಗೈ ವರ್ಗದ 20 ದಲಿತ ಜಾತಿಗಳು ಇದ್ದು ಅವರಿಗೆ 6% ಮೀಸಲಾತಿಯನ್ನು ಹಂಚಲು ತೀರ್ಮಾನಿಸಲಾಯಿತು. ಹಾಗೆ ಎಡಗೈ ಹೆಚ್ಚು ಅಸ್ಪೃಶ್ಯ ಜಾತಿಗಳು 16 ಜಾತಿಗಳು ಇವೆ. ಅವರಿಗೂ 6% ಮೀಸಲಾತಿ ಮೂಲಕ ನ್ಯಾಯ ಸಲ್ಲಿಸಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ಬಹುತೇಕ ಸ್ಪರ್ಶ ದಲಿತರಾಗಿರುವ ಬೋವಿ, ಲಮಾನಿ ಮೊದಲಾದ ಜಾತಿಗಳು ಹಾಗೂ ಅಲೆಮಾರಿಗಳು ಒಟ್ಟು 63 ಜಾತಿಗಳಿವೆ. ಅವರಿಗೆಲ್ಲರಿಗೂ 5% ಮೀಸಲಾತಿಯನ್ನು ಹಂಚಲು ಸರ್ಕಾರದ ಸಂಪುಟ ಸಭೆಯು ತೀರ್ಮಾನ ತೆಗೆದುಕೊಂಡಿತು. ಬ್ಯೂರೋ ರಿಪೋರ್ಟ್, ಬೆಂಗಳೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.